ಉಡುಪಿಯ ನೇಜಾರಿನಲ್ಲಿ ಮುಸ್ಲಿಂ ಸಮುದಾಯದ ಒಂದೇ ಕುಟುಂಬದ ನಾಲ್ವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಯ ಸುಳಿವು ಸಿಕ್ಕಿದ್ದು, ಸಂತೆಕಟ್ಟೆಯಿಂದ ತೃಪ್ತಿನಗರಕ್ಕೆ ರಿಕ್ಷಾದಲ್ಲಿ ಬಂದಿದ್ದ ಆರೋಪಿ ಎಂದು ರಿಕ್ಷಾ ಚಾಲಕ ಶ್ಯಾಮ್ ಹೇಳಿದ್ದಾರೆ. ಮನೆಯ ವಿಳಾಸವನ್ನ ಸರಿಯಾಗಿ ತಿಳಿಸಿದ್ದ ಆರೋಪಿ ದಾರಿ ತಪ್ಪಿದಾಗ ಆರೋಪಿಯೇ ಮನೆಯ ಗುರುತು ಹೇಳಿದ್ದ. ದೃಢಕಾಯ 45ರ ಆಸುಪಾಸು ವಯಸ್ಸಾಗಿದ್ದು, ಬ್ರೌನ್ ಕಲರ್ ಅಂಗಿ ಧರಿಸಿದ್ದು, ಬಿಳಿ ಬಣ್ಣದ ಮಾಸ್ಕ್ ಹಾಕಿಕೊಂಡಿದ್ದ. ಮನೆಯಲ್ಲಿ ಬಿಟ್ಟು ಹೋಗಿ 15 ನಿಮಿಷಕ್ಕೆ ಮತ್ತೆ ಸಂತೆಕಟ್ಟೆ ಸ್ಟ್ಯಾಂಡ್ಗೆ ಬಂದಿದ್ದ. ಆರೋಪಿ ಗಡಿಬಿಡಿಯಲ್ಲಿ ತನ್ನನ್ನ ಕರೆದುಕೊಂಡು ಹೋಗುವಂತೆ ರಿಕ್ಷಾ ಚಾಲಕನಿಗೆ ಕೇಳಿಕೊಂಡಿದ್ದ. ಆರೋಪಿ ಬೆಂಗಳೂರು ಕನ್ನಡ ಮಾತನಾಡುತ್ತಿದ್ದ. ಮನೆಯವರ ಪರಿಚಯದಿಂದಲೇ ಕೃತ್ಯ ನಡೆದಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ನಾನು ಸಂತೆಕಟ್ಟೆ ಆಟೋ ಡ್ರೈವರು. ಆಟೋದಲ್ಲಿ ಹೋಗುವಾಗ ನಿಲ್ಲಿಸಿದ್ರೆ ಅಲ್ಲಿ ಹೂವಿನ ಮಾರ್ಕೆಟ್ ಹತ್ರ, ಅಲ್ಲಿ ತೃಪ್ತಿ ಲೇಔಟ್ ಹತ್ರ ಬಿಡಿ ಅಂತ ಹೇಳಿ ಅಲ್ಲಿ ಅವರನ್ನು ಫಸ್ಟ್ ಗೇಟ್ ಹತ್ರನೇ ಬಿಟ್ಟು ನಾನು ಮೀಟರ್ ಚಾರ್ಜ್ ಬಾಡಿಗೆ ತಗೊಂಡು ಸೀದಾ ವಾಪಸ್ ಹೋಗಿ 15 ನಿಮಿಷ ಆಗಿದೆ. ಸಂತೆಕಟ್ಟೆಗೆ ಪುನಃ ಬಂದಿದ್ದೆ, ಆ ಜನ ಆ ವ್ಯಕ್ತಿ ಬಂದಿದ್ದಾರೆ, ನಮ್ಮ ಸ್ಟ್ಯಾಂಡಿಗೆ ಬಂದಿದ್ದಾರೆ. ನಮ್ಮದು ಅಲ್ಲಿ ಕ್ಯೂ ಸಿಸ್ಟಮ್. ಇನ್ನೊಬ್ಬರು ರಿಕ್ಷಾದಲ್ಲಿ ಹತ್ತಿದ್ರು. ಆಗ ನಾನು ಅವ್ರು ಹೇಳಿ, ನಾನು ಇಲ್ಲಿ ಕೇಳಿದ್ರೆ ನಿಂತಿದ್ದೆ, ನನಗೆ ರಿಕ್ಷಾ ಗೊತ್ತಿಲ್ಲ, ನಿಲ್ಲಿ ಕೇಳಿದ್ರೆ ನಿಲ್ತಿದ್ದೆ ಅನ್ನೋದು. ಪರವಾಗಿಲ್ಲ ಅಂತ ಆ ರಿಕ್ಷಾದಲ್ಲಿ ಹತ್ತಿದ್ರು. ಹತ್ತಿ ಹೋಗುವಾಗ ಫಾಸ್ಟ್ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಯಾವಾಗ ಅವನು ಹೇಳಿದ್ರು, ಈಗ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಇದೆ, ಫಾಸ್ಟ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಲಿಮಿಟಲ್ಲಿ ಹೋಗುದು ಅಂತ ಹೇಳಿ ಹೋದರು. ಹೋದೊಂದು ಅರ್ಧ ಗಂಟೆ ಒಳಗೆ ನಮ್ಮ ಇನ್ನೊಬ್ಬರು ರಿಕ್ಷಾದವರು ಫೋನ್ ಮಾಡಿ ನನಗೆ, ನೀವು ಎಲ್ಲಿಗೆ ಬಿಟ್ಟದ್ದು, ಅಲ್ಲಿ ಈ ಥರ ಇನ್ಸಿಡೆನ್ಸ್ ಆಗಿದೆ ಅಂತ ಹೇಳಿದ್ರು. ಅದೇ ಸಾಧಾರಣ ಬಿಟ್ಟದ್ದು ವಾಪಸ್ ಬರೋದು ಒಳಗೆ ನಿಮಿಷ ನಾನು ರೋಡ್ ಮಿಸ್ ಆಗಿ